ಶ್ರೀರಾಮ ಕಥಾವೈಭವ ಅಂತ ಹೇಳುವಂತ ಒಂದು ಕಥಾನಕವನ್ನ ಮಕ್ಕಳ ಮೂಲಕ ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ರಾಮ ಹುಟ್ಟಿದಲ್ಲಿನಿಂದ ಹಿಡಿದು ಭೂಮಿ ಪೂಜೆಯ ತನಕ ಇರತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನ ಒಂದು ಚಿತ್ರಣದ ಮೂಲಕ ತೋರಿಸುವಂಥದ್ದು. ಯಾಕಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತದ ಒಂದು ಪರಂಪರೆಯಲ್ಲಿ ರಾಮ ಅಂತ ಹೇಳಿದ್ರೆ ಅವನಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನ ಇದೆ. ಅದರ ಒಂದು ಚಿತ್ರಣವನ್ನ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅಳವಡಿಸಿಕೊಳ್ಳಬೇಕು. ರಾಮನ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನ ಎಲ್ಲರಿಗೂ ಮನದಟ್ಟ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಗಳು ಮತ್ತು ಶ್ರೀರಾಮ ಕಥಾವೈಭವ ಅಂತ ಹೇಳುವಂಥ ಒಂದು ಸಾಂಸ್ಕೃತಿಕ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 8,000ದಿಂದ 10,000 ಮಂದಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಇಂತಹ ಕಾರ್ಯಕ್ರಮಗಳು ನಡೆಯುವಂಥದ್ದು ಪುತ್ತೂರಿನಲ್ಲಿ ಅಂತಲ್ಲ, ನಮ್ಮ ಇಡೀ ಕರ್ನಾಟಕದಲ್ಲಿ ಇದು ಪ್ರಥಮ ಒಂದು ಪ್ರಯೋಗ ಅಂತ ಹೇಳೋದು. ಅದಕ್ಕೆ ಈಗ ತಾನೇ ಎಲ್ಲರ ಕೂಡ ತಯಾರಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಜನರ ಒಂದು ಪ್ರಶಂಸೆಗಳು ಕೂಡ ಅಥವಾ ಜನರ ಒಂದು ಸಪೋರ್ಟು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಗ್ತಾ ಇದೆ. 22ನೇ ತಾರೀಕಿಗೆ ಜನವರಿ ಬರುವ 22ನೇ ತಾರೀಕಿಗೆ ನಮ್ಮ ಪ್ರತಿಷ್ಠೆ ಏನು ನಡೀಲಿಕ್ಕೆ ಇದೆ. ಅದಕ್ಕೆ ಮುಂಚಿತವಾಗಿ ರಾಮನ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡುವಂತಹ ಉದ್ದೇಶದಿಂದ ಪ್ರಾರಂಭಿಸುವಂತಹ ಈ ಒಂದು ಕಾರ್ಯಕ್ರಮ. ಇದಕ್ಕೆ ನಮ್ಮ ಇಡೀ ರಾಮನ ಭಕ್ತರು ಮಾತ್ರವಲ್ಲದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ. ಇದು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಇರ್ತದೆ. ಸುಮಾರು 3 ಗಂಟೆಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಾಪರ್ಟೀಸ್ಗಳನ್ನು ಇಟ್ಟುಕೊಂಡು ಒಂದು ದೊಡ್ಡ ಭವ್ಯವಾದಂತಹ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ. ಸಭಾ ಕಾರ್ಯಕ್ರಮ ನಾವು ಕಾರ್ಯಕ್ರಮದ ಮಧ್ಯದಲ್ಲಿ ಮುಗಿಯುವ ಹಂತದಲ್ಲಿ ಒಂದು ಅರ್ಧ ಗಂಟೆಗೆ ಮುಂಚಿತವಾಗಿ ಸಭಾ ಕಾರ್ಯಕ್ರಮ, ಒಂದು ಚುಟುಕಾದ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ 20 ನಿಮಿಷದ ಸಭಾ ಕಾರ್ಯಕ್ರಮ ನಾವು ಮಾಡ್ಲಿಕ್ಕಿದ್ದೇವೆ. ಇದಕ್ಕೆ ನಮ್ಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರವರು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅತಿಥಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ವ್ಯವಹಾರ ಕ್ಷೇತ್ರಗಳಿರ್ಬೋದು, ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿರ್ಬೋದು ಸಾಧನೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಒಟ್ಟು ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ರಾಮನ ಬಗ್ಗೆ ಅರಿವು ಮೂಡಿಸುವಂಥದ್ದು. ರಾಮನ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ, ಮುಂದಿನ ಪೀಳಿಗೆಯಲ್ಲಿ ರಾಮನ ಬಗ್ಗೆ ಅರಿವು ಮೂಡಿಸುವಂಥದ್ದು. ರಾಮ ಅಂತ ಹೇಳಿದ್ರೆ ಒಂದು ಪುರಾಣ ಅಂತ ಹೇಳೋ ಒಂದು ಅಭಿಪ್ರಾಯ ಹೆಚ್ಚು ಹೆಚ್ಚು ಪ್ರಚಲಿತ ಆಗುವ ಸಮಯದಲ್ಲಿ ಅದು ಪುರಾಣ ಅಲ್ಲ, ಅದು ಚರಿತ್ರೆ, ಇತಿಹಾಸ ಅಂತ ಹೇಳುವಂಥದ್ದು ಇವತ್ತು ಜನ ಒಪ್ತಾ ಇದ್ದಾರೆ, ಹೆಚ್ಚು ಹೆಚ್ಚಾಗಿ ಅದನ್ನು ಒಪ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮಕ್ಕಳಿಗೆ ಮನದಟ್ಟು ಮಾಡಬೇಕು. ರಾಮ ಅಂತ ಹೇಳಿದ್ರೆ ಒಂದು ಕಾಲ್ಪನಿಕ ಕಥೆ ಅಲ್ಲ, ಅದು ನಿಜವಾಗಿ ನಡೆದ ಕಥೆ. ಇದಕ್ಕೆಲ್ಲ ಇವತ್ತು ದಿವಸ ಹೋದಾಗೆ ಒಂದೊಂದು ಪ್ರೂಫ್ ಸಿಗ್ತಾ ಉಂಟು ರಾಮನ ಅಸ್ತಿತ್ವಕ್ಕೆ. ಹಾಗಾಗಿ ಒಟ್ಟು ಈ ಒಂದು ಕಾರ್ಯಕ್ರಮದ ಮೂಲಕ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಮಕ್ಕಳ ಮನಸ್ಸನ್ನು ಮುಟ್ಟುವಂಥದ್ದು ಸ್ವಲ್ಪ ಹೆಚ್ಚು ಪರಿಣಾಮಕಾರಿ ಅಂತ ಹೇಳುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ 6 ಗಂಟೆಗೆ ಪ್ರಾರಂಭ ಆಗಿ 9 ಗಂಟೆಯ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಒಂದು ಫುಡ್ ಕೋರ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬಂದವರಿಗೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಸವಿಯುವಂತ, ಈಗ ದೋಸೆಯ ಅಂತಹ ಒಂದು ಖಾದ್ಯಗಳಿರ್ಬೋದು ಅಥವಾ ಚರಂಪುರಿ ಅಂತಹ ಖಾದ್ಯಗಳಿರ್ಬೋದು, ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಅಂತೇಳಿ ಒಂದು ಸಪರೇಟ್ ಆದಂತಹ ಒಂದು ಫುಡ್ ಕೋರ್ಟಿನ ವ್ಯವಸ್ಥೆಯನ್ನು ಕೂಡ ನಾವು ಅದರಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಎಂಟ್ರೆನ್ಸಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ವೇಷವನ್ನ ಹಾಕಿ, ಅಥವಾ ರಾಮ, ಲಕ್ಷ್ಮಣ, ಸೀತೆ, ಅದೇ ರೀತಿಯಲ್ಲಿ ನಮ್ಮ ಹನುಮಂತನ ಅಂದ್ರೆ ವೇಷಗಳನ್ನ ಹಾಕಿ ಫೋಟೋ ತೆಗೆಯುವಂತ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇದೆ. ವೇಷ ಹಾಕಿ ಯಾರು ಕೂಡ ಯಾವುದೇ ಏಜಿನ ಮಿತಿ ಇಲ್ಲದೆ ಫೋಟೋಗಳನ್ನ ಅವರನ್ನು ವೇಷ ಹಾಕಿಕೊಂಡು ಬರುವಂತ ವ್ಯವಸ್ಥೆಯು ಕೂಡ ಸಾರ್ವಜನಿಕರಿಗಾಗಿ ನಾವು ಮಾಡಿದ್ದೇವೆ. ಮಕ್ಕಳಿಗೆ ಅಥವಾ ಸಾರ್ವಜನಿಕ ಎಲ್ಲರಿಗೂ ಕೂಡ ಅದರಲ್ಲಿ ಮುಕ್ತವಾದಂತಹ ಅವಕಾಶ ಇದೆ ಭಾಗವಹಿಸಲಿಕ್ಕೆ. ಅದರ ಜೊತೆಗೆ ನಾವು ಎಂಟ್ರೆನ್ಸಿನಲ್ಲಿ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ 2 ಫೋಟೋ ತೆಗೆಯುವಂತ ಒಂದು ವೇದಿಕೆಯನ್ನ ನಾವು ತಯಾರು ಮಾಡುತ್ತೇವೆ. ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ನಮ್ಮ ಅಯೋಧ್ಯೆಯ ಒಂದು ಚಿತ್ರಣವನ್ನ ಹೋಲುವಂಥದ್ದು. ಅದರ ಬಾಗಿಲಿನ ಮುಂದೆ ನಿಂತುಕೊಂಡು ಪ್ರತಿಯೊಬ್ರು ಕೂಡ ಫೋಟೋ ತೆಗೆದು ಅವರಿಗೆ ಸ್ಟೇಟಸ್ ಹಾಕುವಂಥದ್ದು, ಅಥವಾ ಸೆಲ್ಫಿ ಅಂತ ನಾವು ಹೇಳುದಿಲ್ಲ, ಅದನ್ನೊಂದು ಫೋಟೋದ ಕೌಂಟರ್ ಅಂತ ಹೇಳುವಂತ ರೀತಿಯಲ್ಲಿ
ಸೆಲ್ಫಿ ಕೌಂಟರ್ ಅಂತ ಹೇಳುವಾಗ ಅದು ಸ್ವಲ್ಪ ನಮ್ಮ ಧಾರ್ಮಿಕ ಬಿಟ್ಟದು ಹೊರಗಡೆ ಹೋಗ್ತದೆ. ಆದ ಕಾರಣ ನಾವು ಸೆಲ್ಫಿ ಕೌಂಟರ್ ಅಂತ ಅದನ್ನು ಉಲ್ಲೇಖ ಮಾಡೋದಿಲ್ಲ. ನಾವು ಅದನ್ನು ಒಂದು ಫೋಟೋ ತೆಗೆಯುವಂತ ಒಂದು ಕೌಂಟರ್ ಅಂತ ಹೇಳುವಂತ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಭಿನಯ ಮಾಡೋದು ಮಕ್ಕಳೇ ಅಭಿನಯ ಮಾಡೋದು. ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿಗಳು ಸುಮಾರು 300ರಿಂದ 400 ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವಿಚಾರ. ವಿದ್ಯಾವರ್ಧಕ ಸಂಘದ ಎಲ್ಲಾ ಸಂಸ್ಥೆಗಳ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ನಮ್ಮ ಈಗ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, BEd ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಕಾನೂನು ಮಹಾವಿದ್ಯಾಲಯದ ಮಕ್ಕಳು, ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಮಕ್ಕಳು, ಅದೇ ರೀತಿಯಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು, ಈ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಮಾಡುವ. ಅದಕ್ಕೆ ಮಂಜುಳಾ ಸುಬ್ರಹ್ಮಣ್ಯ ಅಂತ ಹೇಳುವಂತವರು, ಅವರ ಜೊತೆಗೆ ಸಂಸ್ಥೆಯ ಎಲ್ಲ ಅವರೆಲ್ಲ ಶೋಭಿತಾ ಸತೀಶ್, ಆಮೇಲೆ ಆಶಾ ಬೆಳ್ಳಾರೆ ಅವರು, ಇವರೆಲ್ಲರ ನಿರ್ದೇಶನದಲ್ಲಿ. ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಾರ್ಯಕ್ರಮದಲ್ಲಿ ಬಹಳ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದರ ಲೈಟಿಂಗ್ಸ್ ಮತ್ತು ಸೌಂಡ್ಸ್. ಆ ಕಾರ್ಯಕ್ರಮ ಮಣಿಪಾಲದ ಒಬ್ರು ಈ ಸೌಂಡಿನ ಬಗ್ಗೆ ತುಂಬಾ ಅತ್ಯಂತ ಎಕ್ಸ್ಪೀರಿಯನ್ಸ್ ಇರುವಂತವರ ಮುಖಾಂತರ ನಾವು ಸೌಂಡ್ಸ್ ಅನ್ನು ಮಾಡೋದು. ಸೌಂಡ್ಸ್ ಮತ್ತು ಈ ಇದು ಲೈಟಿಂಗ್ಸ್ ಅದು ಬಹಳ ವಿಶೇಷವಾಗಿರ್ತದೆ. ಈ ಕಾರ್ಯಕ್ರಮದ ಫಸ್ಟ್ ಹೈಲೈಟ್ಸ್ ಆ ಲೈಟಿಂಗ್ಸ್ ಮತ್ತು ಸೌಂಡ್ಸಿನ ಮೂಲಕ ಆಗ್ತದೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಅನ್ನು ನಾವು ಕೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇದೊಂದು ರಾಮನ ಕಾರ್ಯಕ್ರಮ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇದೊಂದು ಕಥಾನಕದ ಮೂಲಕ, ಅದರಲ್ಲಿ ನಾಟ್ಯಗಳಿರ್ತದೆ, ರೆಕಾರ್ಡಿಂಗ್ ಆಗಿರ್ತದೆ, ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಆಗಿರ್ತದೆ, ಮಕ್ಕಳು ಅಭಿನಯಿಸುವುದು ಮಾತ್ರ. ಯಾವ ರೀತಿ ಇರ್ತದೆ ಇದು ರೆಕಾರ್ಡಿಂಗ್ ಆಗಿರ್ತದೆ. ಇದು ಮಕ್ಕಳ ವಿದ್ಯಾರ್ಥಿಗಳೆಲ್ಲ ಅಭಿನಯಿಸುವುದು ಮಾತ್ರ, ಎಲ್ಲೂ ಮಾತಾಡ್ಲಿಕ್ಕಿಲ್ಲ. 3 ಸ್ಟೇಜಿನ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಡುವಿನ ಒಂದು ದೊಡ್ಡ ಸ್ಟೇಜ್, ಮತ್ತೆ 2 ಸೈಡ್ ಅಲ್ಲಿ ಒಂದು ಸಣ್ಣ ಸ್ಟೇಜ್ ಇರ್ತದೆ. ನಡುವಿನ ಕೆಲವು ಭಾಗಗಳಲ್ಲಿ ಕೆಲವರು ಏನೆಲ್ಲ ನಡೆದಿದೆ ರಾಮಾಯಣದ ಕಾಲದಲ್ಲಿ ಅದನ್ನೊಂದು ನಡುವೆ ಎಲ್ಲಿ ಎಲ್ಲ ನಡು ಭಾಗ ಬರ್ತದೆ ಕೆಲವೆಲ್ಲ ವಿಷಯಗಳು, ಅಲ್ಲಿ ಅದನ್ನು ಅವರು ತಿರುಗಿಸ್ಲಿಕ್ಕೆ ಒಂದು ಆ ರೀತಿಯ ಒಂದು ಕಲ್ಪನೆಯನ್ನು ಅದರಲ್ಲಿ ತರ್ಕೊಂಡು ಬಂದಿದ್ದಾರೆ. ಮತ್ತೆ 3 ಗಂಟೆಯ ಕಾರ್ಯಕ್ರಮದಲ್ಲಿ ಕೊನೆಯ ಭಾಗದಲ್ಲಿ ರಾವಣನ ವಧೆಯಾಗಿ ರಾಮನ ಅಯೋಧ್ಯೆಗೆ ಬಂದ ನಂತರ ಮತ್ತೆ ಇದನ್ನು ನಿರ್ಮಾಣ ಮಾಡುದು, ಈ ರಾಮ ಮಂದಿರವನ್ನು. ನಂತರ ಮುಂದೆ 500 ವರ್ಷಗಳ ಕಾಲದ ಇದು ಹೋರಾಟ ಇದೆ ಈ ರಾಮ ಮಂದಿರದ್ದು. ಆ ಹೋರಾಟದ ಎಲ್ಲಾ ಚಿತ್ರಣವನ್ನು ಮುಂದಿನ ಭಾಗದಲ್ಲಿ ತೋರಿಸ್ತಾರೆ. ಹಾಗೆ ಒಟ್ಟು ಈ 500 ವರ್ಷಗಳ ಹೋರಾಟವು ಇದರಲ್ಲಿ ಈ ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾಗಿ ಮಾಡಿದಂತಹ ಇದನ್ನು ಇದರಲ್ಲಿ ತೋರಿಸ್ತಾರೆ. ಹಾಗೆ ಒಟ್ಟು 3 ಗಂಟೆಗಳ ಕಾರ್ಯಕ್ರಮ ಆಗಿದೆ. 90% ಅಷ್ಟು ಈಗ ಗ್ರಾಮಾಂತರಗಳಲ್ಲಿ ಕೂಡ ಒಳ್ಳೆಯ ಒಂದು ನಮ್ಮ ಅಪೇಕ್ಷೆಗೂ ಮೀರಿ ಇದು ಸ್ಪಂದನೆ ಸಿಕ್ಕಿದೆ. ರಾಮ ಮಂದಿರದ ಅಕ್ಷತೆಗೆ 90% ಆಗಿದೆ ಬಹಳಷ್ಟು ಕಡೆ. ಕೆಲವೊಂದು ಕಡೆ ಇನ್ನೂ ಆಗ್ಲಿಕ್ಕೆ ಆಗ್ತಾ ಇದೆ. ಒಟ್ಟು ನಮಗೆ 15ನೇ ತಾರೀಕಿನವರೆಗೆ ಸಮಯಾವಕಾಶ ಉಂಟು. ಹಾಗೆಂತೇಳಿ ನಾವು ಈಗ ಇನ್ನು ಇವತ್ತು ನಾಳೆಯಿಂದ ಅದನ್ನ ಸಂಪೂರ್ಣವಾಗಿ ಮುಗಿಸುವ ಒಂದು ಯೋಚನೆಯಲ್ಲಿ ಇದ್ದೇವೆ. ಅಕ್ಷತಾ ಕಾರ್ಯಕ್ರಮ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.